निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा शरणु सिद्धिविनायका शरणु विद्यप्रदायका शरणु सिद्धिविनायका शरणु विद्यप्रदायका शरणु पार्वती तनयमूर्ति शरणु पार्वती तनयमूर्ति शरणु मूषिकवाहना शरणु मूषिकवाहना शरणु सिद्धिविनायका शरणु विद्यप्रदायका नितिलनेत्रने देवी सुतने नागभूषण प्रियने नितिलनेत्रने देवी सुतने नागभूषण प्रियने तटिलतांकित कोमलांगने कर्णकुण्डलधारणे तटिलतांकित कोमलांगने कर्णकुण्डलधारणे शरणु सिद्धिविनायका शरणु विद्यप्रदायका भट्टमुत्तिनहार पदकने बाहुहस्तचतुष्टने भट्टमुत्तिनहार पदकने बाहुहस्तचतुष्टने पुट्टतोडुಗೆಯ ಹೇಮಕಂಕಣ ಪಾಶ ಅಂಕುಶಧಾರನೆ पुट्टतोडुಗೆಯ ಹೇಮಕಂಕಣ ಪಾಶ अंकुशधारने शरणु सिद्धिविनायका शरणु विद्यप्रदायका कुक्षिमहलंबोदरने ಹಾಗೂ ಉಡುಪಿ ಮೀನು ಮಾರಾಟ ಫೆಡರೇಷನ್ ಶ್ರೀ ಯಶ್ಪಾಲ್ ಸುವರ್ಣರ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಿರುವ ಫೆಡರೇಷನ್ ಮೀನುಗಾರರಿಗೆ ಮೀನುಗಾರ ವಿದ್ಯಾರ್ಥಿಗಳಿಗೆ ಮೀನುಗಾರ ಸಹಕಾರಿ ಸಂಘಗಳಿಗೆ ಅಪಾರ ಪ್ರೋತ್ಸಾಹವನ್ನು ನೀಡುತ್ತಿದೆ. ಆರೋಗ್ಯ ಕಾರ್ಡುಗಳ ಉಚಿತ ವಿತರಣೆಯಲ್ಲಿ ದಾಖಲೆ ನಿರ್ಮಿಸಿರುವ ಶ್ರೀಯುತ ಯಶ್ಪಾಲ್ ಸುವರ್ಣರನ್ನು ಇಂದಿನ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ಮೀನು ಮಾರಾಟ ಫೆಡರೇಷನ್ ಎದುರು ಬಲ್ಲೆ ಸರ್ ಪೂರ ಒಂಚಿ ತುಂಬಲೆ ಜ್ಯೋತಿ ಹೊರಗಿನ ಬೆಳಕು ಜ್ಞಾನ ಒಳಗಿನ ಬೆಳಕು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಎಲ್ಲರ ಹೃದಯಗಳಲ್ಲಿ ಬೆಳಕನ್ನು ಮೂಡಿಸುವಂತಹ ಕಾರ್ಯಕ್ರಮ ಜ್ಯೋತಿಯಿಂದ ಬೆಳಗುವ ಮತ್ತೊಂದು ಜ್ಯೋತಿ.
ಸದಸ್ಯರ ಪಾಲು ಬಂಡವಾಳ ರೂಪಾಯಿ 500 ಆಗಿರುತ್ತದೆ. ಸಂಘದ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಸೇರಿ 8 ಮಂದಿ ಸದಸ್ಯರಿರ್ತಾರೆ. ಬಾಡಿಗೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಮ್ಮ ಸಹಕಾರಿ ಸಂಘವು ಕ್ರಮೇಣ ಸರ್ಕಾರದಿಂದ 3.5 ಸೆಂಟ್ಸ್ ಜಾಗ ಖರೀದಿಸಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ ಸ್ವಂತ ಕಟ್ಟಡ ಹೊಂದಿರುತ್ತದೆ. ಯಾವುದೇ ಬ್ಯಾಂಕಿನಿಂದಾಗಲಿ ಸರ್ಕಾರದಿಂದಾಗಲಿ ಸಾಲ ಪಡೆದಿರುವುದಿಲ್ಲ ಎಂದು ಹೇಳಲು ಸಂತೋಷ ಪಡುತ್ತೇವೆ. 2018-19 ಸಾಲಿನಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ನಮ್ಮ ಸಹಕಾರಿ ಸಂಘಕ್ಕೆ ಮೀನು ಸಂಗ್ರಹಣಾ ಹಾಗೂ ಮಾರಾಟ ಕೇಂದ್ರ ನಿರ್ಮಿಸಲು ಅನುದಾನ ಮಂಜೂರಾಗಿರುತ್ತದೆ. ಸುಮಾರು 7.5 ಲಕ್ಷ ರೂಪಾಯಿ ಸರ್ಕಾರದಿಂದ ದೊರೆತರೆ 2.5 ಲಕ್ಷ ರೂಪಾಯಿ ಸಂಘ ಭರಿಸಬೇಕಾಗುತ್ತದೆ. ಒಟ್ಟು 10 ಲಕ್ಷ ರೂಪಾಯಿ ಸಂಘದಲ್ಲಿ ಆರ್ಥಿಕತೆಯ ಕೊರತೆ ಇರುವುದರಿಂದ 2.5 ಲಕ್ಷ ರೂಪಾಯಿಗಳನ್ನು ಸಾರ್ವಜನಿಕರು ಹಾಗೂ ದಾನಿಗಳಿಂದ ಸಂಗ್ರಹಿಸಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇವೆ. ಇನ್ನು ಸರ್ಕಾರದಿಂದ ಸಿಗುವ ಕೆಲವು ಸವಲತ್ತುಗಳು: ಪಡಿತರ ಸಾಮಗ್ರಿ ವಿತರಣೆ. ಸುಮಾರು 36 ವರ್ಷಗಳಿಂದ ಮೀನುಗಾರರಿಗೆ ಮಾತ್ರವಲ್ಲ, ಇತರ ಎಲ್ಲ ವರ್ಗದ ಪಡಿತರ ಕಾರ್ಡುದಾರರಿಗೆ ಪಡಿತರ ವಿತರಣೆ ಮಾಡುತ್ತಾ ಇದ್ದೇವೆ. ಸಂಘದ ಬಂಡವಾಳದಿಂದ ಅಲ್ಪಾವಧಿ ಹಸಿಮೀನು, ಒಣಮೀನು ಸಾಲಗಳನ್ನು ಸಂಘದ ಸದಸ್ಯರಿಗೆ ನೀಡುತ್ತಾ ಬಂದಿದ್ದೇವೆ. ಮೀನುಗಾರಿಕಾ ಇಲಾಖೆಯಿಂದ ಬಡ್ಡಿರಹಿತ ಮತ್ಸ್ಯ ಮಹಿಳಾ ಸ್ವಾವಲಂಬನ ಸಾಲ ಪಡೆದು ರೂಪಾಯಿ 5,000 ಮತ್ತು 4,000ದಂತೆ ಸದಸ್ಯರಿಗೆ ಕೊಡುತ್ತಾ ಇದ್ದೇವೆ. ದಾಖಾ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ವತಿಯಿಂದ ಆವರ್ತಕ ನಿಧಿ ಬಂಡವಾಳ ಪಾಲು ಸಾಲ ಪಡೆದು ಸುಮಾರು 5 ಲಕ್ಷ ಸಾಲ ಪಡೆದು ಸದಸ್ಯರಿಗೆ ನೀಡುತ್ತಾ ಬಂದಿದ್ದೇವೆ. ಮಣಿಪಾಲ ಆರೋಗ್ಯ ಸುರಕ್ಷಾ ಯೋಜನೆಗೆ ನಮ್ಮ ಸಂಘದ ಸದಸ್ಯರ ವಿಮಾ ಕಂತಿನ ಹಣವನ್ನು ಮೀನು ಮಾರಾಟ ಫೆಡರೇಷನ್ ಭರಿಸುತ್ತಿದೆ. ಬಡ ಮೀನುಗಾರರ ಹಿತದೃಷ್ಟಿಯಿಂದ ಮೀನುಗಾರಿಕೆ ಇಲಾಖೆಯಿಂದ ಕೇಂದ್ರ ಪುರಸ್ಕೃತ ಮೀನುಗಾರರ ಉಳಿತಾಯ ಹಾಗೂ ಪರ್ಯಾಯ ಯೋಜನೆ ಮತ್ತು ಮೀನು ಮಾರಾಟ ಸಲಕರಣೆ, ಅಪಘಾತ ಯೋಜನೆ, ವಸತಿ ಯೋಜನೆ ಮುಂತಾದ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ಸಂಘವು ನೀಡುತ್ತಾ ಬಂದಿದೆ. ತೊಡಗಿಸಿಕೊಂಡವರು ಮಾತ್ರವಲ್ಲದೆ 2000ನೇ ವರ್ಷದಲ್ಲಿ ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂದಿರದ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ, 2006ರಲ್ಲಿ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರದ ಉಪಾಧ್ಯಕ್ಷರಾಗಿ, 2009ರಲ್ಲಿ ಶ್ರೀ ರಾಮ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಶ್ರೀ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮುಖ್ಯ ಸಂಚಾಲಕರಾಗಿ, ಆಮೇಲೆ 3 ವರ್ಷಗಳ ಕಾಲ ಮುಕ್ತೇಶ್ವರರಾಗಿ, ಮೊಗವೀರ ಶಾಲಾ ಹಳೆ ವಿದ್ಯಾರ್ಥಿ ಸಂಘದವರು ನಿರ್ಮಿಸಿಕೊಟ್ಟ ಶ್ರೀ ಮಾಧವ ಮಂಗಳ ಸಮುದಾಯ ಭವನದ ಕಟ್ಟಡ ಸಮಿತಿಯ ಸಂಚಾಲಕರಾಗಿ, ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿದ್ದುಕೊಂಡು ಕರ್ನಾಟಕ ಸರ್ಕಾರ ದಪ್ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿ ಅಹರ್ನಿಶಿ ದುಡಿಯುತ್ತಿದ್ದಾರೆ. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುತ್ತಿರುವ ಶ್ರೀ ದಾಮೋದರ ಸಾಲ್ಯಾನ್ರವರು ನಮ್ಮ ಮೀನುಗಾರ ಮಹಿಳಾ ಸೇವಾ ಸಹಕಾರಿ ಸಂಘಕ್ಕೆ 3 ಸೆಂಟ್ಸ್ ಸ್ಥಳವನ್ನು ಸರಕಾರದಿಂದ ದೊರಕಿಸಿಕೊಟ್ಟು ಸ್ವಂತ ಕಟ್ಟಡ ಕಟ್ಟುವರೆ ಧನ ಸಂಗ್ರಹ ಕಾರ್ಯದಲ್ಲಿ ಅವಿರತವಾಗಿ ಪರಿಶ್ರಮಿಸಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸ್ವತಃ ತಾವೇ ದುಡಿದು 1997ರಲ್ಲಿ ಉದ್ಘಾಟನೆಗೊಂಡ ನಮ್ಮ ಸೊಸೈಟಿಯ ಮೊದಲ ಕಟ್ಟಡ ನಿರ್ಮಾಣದ ರೂವಾರಿಯಾಗಿದ್ದು, ಈ ಹೊಸ ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿಯೂ ನಮಗೆ ಹಲವಾರು ಸಲಹೆ, ಸೂಚನೆ, ಸಹಕಾರಗಳನ್ನು ನೀಡಿದ, ಇನ್ನು ಮುಂದೆಯೂ ನೀಡಲಿರುವ ಶ್ರೀ ದಾಮೋದರ ಸಾಲ್ಯಾನ್ರವರನ್ನು ಉಳ್ಳಾಲ ಮೊಗವೀರ ಮಹಿಳೆಯರ ಸೇವಾ ಸಹಕಾರಿ ಸಂಘವು ಹಾರ್ದಿಕವಾಗಿ ಗೌರವಿಸಲು ಇಷ್ಟಪಡ್ತಾ ಇದೆ. ಮಹಿಳೆಯರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಶ್ರೀಮತಿ ನಾರಾಯಣಿ ಸುವರ್ಣ ಇವರು ಪ್ರಥಮದಲ್ಲಿ KFDCಯಲ್ಲಿ ತಾತ್ಕಾಲಿಕ ಹುದ್ದೆಯಲ್ಲಿದ್ದು, ಮೀನುಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ 6 ತಿಂಗಳು ಕಾರ್ಯನಿರ್ವಹಿಸಿ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘದ ಸ್ಥಾಪಕ ಕಾರ್ಯದರ್ಶಿಯಾಗಿ ದುಡಿದು 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ, 5 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ನ ಸರ್ಕಾರದ ನಾಮ ನಿರ್ದೇಶಕರಾಗಿ, ನಮ್ಮ ಸಂಘದ
ಈ ಸಂಘದ ನಿರ್ದೇಶಕರಾಗಿ ಮಾತ್ರವಲ್ಲದೆ ಸಂಘದ ಸರ್ವತೋಮುಖವಾದ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುವ ಶ್ರೀಮತಿ ನಾರಾಯಣಿ ಸುವರ್ಣ ಇವರನ್ನು ಈ ವೇದಿಕೆಯಲ್ಲಿ ಗೌರವಿಸಲು ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘ ತುಂಬಾ ಸಂತೋಷ ಕೂಡ ಪತ್ತಡ ಅಂಚ ಪತ್ಲೆಮ್ಮ ಅಂಚ ಬಲೆ ಮುಟ್ಟ ಬಲೆ ಟೀಚರ್ ಯಸ್ ಸ್ಥಾಪನೆಗೊಂಡ ಉಳ್ಳಾಲ ಮೀನುಗಾರ ಮಹಿಳಾ ಸೇವಾ ಸಹಕಾರಿ ಸಂಘದ ಮುಖ್ಯ ಸಂಸ್ಥಾಪಕಿಯಾಗಿ ಗುಮಾಸ್ತೆಯಾಗಿ ಮಹಿಳಾ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಮೊಗವೀರ ಸಂಘದ ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕರಾಗಿ 2007ರಿಂದ 2018ರವರೆಗೆ ಉಳ್ಳಾಲ ಪುರಸಭೆ ಹಾಗೂ ನಗರಸಭೆಯ ಸದಸ್ಯರಾಗಿ ಮೊಗವೀರಪಟ್ಟಣದ ಕೌನ್ಸಿಲರ್ ಆಗಿದ್ದ ಸಮಯದಲ್ಲಿ ನಮ್ಮಿ ಸಂಘದ ಹಾಗೂ ಊರಿನ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ದುಡಿದು ಇದೀಗ ನಮ್ಮ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ ವಿದ್ಯಾರ್ಥಿ ದೆಸೆಯಿಂದಲೇ ಸಮಾಜದ ಮಹಿಳೆಯರ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ನಮ್ಮ ಪ್ರೀತಿಯ ಮೀನಾಕ್ಷಿ ಬಂಗೇರ ಇವರನ್ನು ಗೌರವಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘದ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಆರ್ಥಿಕ ಅಡಚಣೆಯ ಸಮಯದಲ್ಲಿ ಧನ ಸಂಗ್ರಹ ಕಾರ್ಯದಲ್ಲಿ ಅವಿರತವಾಗಿ ದುಡಿದು 2 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಇದೀಗ ಈ ಸಂಘದ ನಿರ್ದೇಶಕರಾಗಿ ದುಡಿಯುತ್ತಿದ್ದಾರೆ. ಮಾತ್ರವಲ್ಲದೆ ಶಾಲಾ ವಾಹನದ ನಿರ್ವಾಹಕಿಯಾಗಿದ್ದುಕೊಂಡು ಮಕ್ಕಳಾದಿಗೆಲ್ಲ ಚೆಂಚಾಂಟಿಯಾಗಿ ಎಲ್ಲರಿಗೆ ಪ್ರೀತಿಯ ಚೆಂಚಕ್ಕಳಾಗಿ ಎಲ್ಲರಿಗೂ ತಮ್ಮ ಸಹಾಯ ಹಸ್ತವನ್ನು ನೀಡುತ್ತಿರುವ ಈ ಸಂಘದ ನಿರ್ದೇಶಕಿ ಶ್ರೀಮತಿ ಚಂದ್ರಾವತಿಯವರಿಗೆ ಆತ್ಮೀಯವಾದ ಗೌರವ ಸಮರ್ಪಣೆ. ಎಂಬಂತೆ ನಮ್ಮ ಮೀನುಗಾರ ಮಹಿಳೆಯರ ಸೇವಾ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಉಮಾವತಿಯವರು ಅತೀ ಕಡಿಮೆ ಸಂಭಾವನೆಯಾದರೂ ಸಂಘದ ಪ್ರತಿಯೊಂದು ಕೆಲಸವನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಸಂಘದ ನಿರ್ದೇಶಕರಾಗಿಯೂ ದುಡಿದಿದ್ದಾರೆ. ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿಯೂ ನಿಷ್ಠೆಯಿಂದ ದುಡಿದು 2002ರಿಂದ ಇದುವರೆಗೆ ಸಂಘದ ಕಾರ್ಯದರ್ಶಿಯಾಗಿ ಯಾವುದೇ ನೋವಿರಲಿ ಅದನ್ನು ಮರೆತು ಎಲ್ಲರೊಳಗೊಂದಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಉಮಾವತಿಯವರನ್ನು ಗೌರವಿಸಲು ನಮ್ಮ ಈ ಸಂಘವು ಹೆಮ್ಮೆ ಪಡ್ತಾ ಇದೆ. ನಿಸ್ವಾರ್ಥ ಹಾಗೂ ಶ್ರದ್ಧೆಯ ಸೇವೆಯನ್ನು ಸಲ್ಲಿಸುವಂತ ಇವರನ್ನು ಗೌರವಿಸುವುದೇ ಒಂದು ದೊಡ್ಡ ಗೌರವ. ಸಮಾಜದ ಯಾವುದೇ ಚಟುವಟಿಕೆಗಳಲ್ಲಿ ಯಾಕೆಂದರೆ ಉಳ್ಳಾಲ ಎನಿಸಿದ ತಕ್ಷಣ ನಮಗೆಲ್ಲರಿಗೆ ನೆನಪಾಗೋದು ರಾಣಿ ಅಬ್ಬಕ್ಕ ಅವರು. ಇವತ್ತು ರಾಣಿ ಅಬ್ಬಕ್ಕ ಉಳ್ಳಾಲದ ಹೆಸರನ್ನು ಇವರು ದೇಶ ವಿದೇಶದಲ್ಲಿ ಪಸರಿಸುವ ಮೂಲಕ
ತನ್ನ ಧೀರತೆ ವೀರತನೆಯನ್ನು ಅವರ ಒಂದು ನಡೆಯನ್ನು ತೋರಿಸುವ ಮೂಲಕ ಇವತ್ತು ಶಾಲಾ ಪಾಠ ಪುಸ್ತಕದಲ್ಲಿ ಕೂಡ ಅವರ ವೀರ ಚರಿತ್ರೆಯನ್ನು ನಾವು ನೋಡ್ತಾ ಬರ್ತಿದೆ. ಅದೇ ರೀತಿ ಇವತ್ತು ಅವರಿಗಿಂತ ಕಮ್ಮಿಲ್ಲ ರೀತಿಯಲ್ಲಿ ಇವತ್ತು ಉಳ್ಳಾಲ ಮೀನುಗಾರ ಮಹಿಳಾ ಸಹಕಾರಿ ಸಂಘದವರು ಕೂಡ ತಮ್ಮ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡುವ ಮೂಲಕ ಈ ಭಾಗದ ಕರಾವಳಿ ಭಾಗದ ಈ ಮಹಿಳಾ ಮೀನುಗಾರರಿಗೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಇಂಥ ಒಂದು ಸ್ವಂತ ಕಟ್ಟಡವನ್ನು ರಚನೆ ಮಾಡುವ ಮೂಲಕ ಇನ್ನಷ್ಟು ಸೇವೆ ನೀಡಬೇಕೆಂಬ ಉದ್ದೇಶ ಇಟ್ಕೊಂಡು ಮುಂದೆ ಆಗಿದ್ದಾರೆ. ಖಂಡಿತವಾಗಿ ಈ ಶುಭ ಸಂದರ್ಭದಲ್ಲಿ 38 ವರ್ಷದ ಹಿಂದೆ ಈ ಭಾಗದ ಮಹಿಳಾ ಮೀನುಗಾರರಿಗೆ ಒಂದು ಆರ್ಥಿಕ ವ್ಯವಸ್ಥೆಗೆ ಅವರಿಗೆ ಸ್ವಾವಲಂಬನೆ ಬದುಕಿಗೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಆ ಮೂಲಕ ಈ ಭಾಗದ ಜನರಿಗೆ ಆರ್ಥಿಕ ವ್ಯವಸ್ಥೆಯನ್ನು ಒದಗಿಸಬೇಕಾದ ದೃಷ್ಟಿಯಲ್ಲಿ ಹುಟ್ಟಿಕೊಂಡ ಈ ಉಳ್ಳಾಲ ಮೀನುಗಾರ ಸಹಕಾರಿ ಸಂಘ ಬಹುಶಃ ಕಳೆದ 38 ವರ್ಷದ ಹಿಂದೆ ಸುಮಾರು ಹಲವಾರು ಅಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಸಂಘವನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಖಂಡಿತವಾಗಿ ಶುಭ ಸಂದರ್ಭದಲ್ಲಿ ಅಂದಿನ 38 ವರ್ಷದ ಹಿಂದೆ ಈ ಒಂದು ಮಹಿಳಾ ಮೀನುಗಾರ ಸಹಕಾರಿ ಸಂಘದ ಸ್ಥಾಪನೆಗೆ ಕಾರಣೀಭೂತರಾದ ಸ್ಥಾಪಕ ಅಧ್ಯಕ್ಷರಿಗೂ ಅದೇ ರೀತಿ ನಿತ್ಯ ನಿರಂತರವಾಗಿ ಕಳೆದ 38 ವರ್ಷದಿಂದ ಈ ಒಂದು ಸಹಕಾರಿ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಸಹಕಾರಿ ವ್ಯವಸ್ಥೆ ಇವತ್ತು ದೇಶದಲ್ಲೇ ಒಂದು ಆರ್ಥಿಕತೆಗೆ ಭಾಳಷ್ಟು ದೊಡ್ಡ ಕೊಡುಗೆ ನೀಡಿದ ಒಂದು ವ್ಯವಸ್ಥೆ. ಇವತ್ತು ದೇಶದಲ್ಲಿ ಸುಮಾರು 8 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ. ಸುಮಾರು 27 ಕೋಟಿ ಜನರು ಈ ಸಹಕಾರಿ ಸಂಘದ ಸದಸ್ಯರಾಗುವ ಮೂಲಕ ಆ ಸಹಕಾರಿ ಸಂಸ್ಥೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಬಹುಶಃ ಹಲವಾರು ರೀತಿಯ ಸಹಕಾರಿ ಸಂಸ್ಥೆಗಳು ಇವತ್ತು ಕರಾವಳಿ ಭಾಗದಲ್ಲಿ ಮೀನುಗಾರರ ಸಹಕಾರಿ ಸಂಘಗಳಿರ್ಬೋದು, ಒಳನಾಡು ಪ್ರದೇಶಗಳಲ್ಲಿ ಕಾಫಿ ಬೆಳೆಗಾರರಿರ್ಬೋದು, ತೆಂಗು ಬೆಳೆಗಾರರಿರ್ಬೋದು, ಅದೇ ರೀತಿ ಹೈನುಗಾರರಿಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿರ್ಬೋದು. ಇಂಥ ಹಲವಾರು ಸಹಕಾರಿ ಸಂಸ್ಥೆಗಳು ನಮ್ಮ ದೇಶದಾದ್ಯಂತ ಇದೆ. ಏಕೆಂದರೆ ಇಂಥ ಸಹಕಾರಿ ಸಂಸ್ಥೆ ಇರಲಿಕ್ಕೆ ಹೋಗಿ ನಮ್ಮ ಈ ಮಹಿಳೆಯರಿರ್ಬೋದು, ಪುರುಷರು ಸ್ವಲ್ಪ ಸ್ವಾವಲಂಬನೆ ಬದುಕಲಿಕ್ಕೆ ಅದು ಪೂರಕವಾಗಿದೆ. ಏಕೆಂದರೆ ಕರಾವಳಿ ಜಿಲ್ಲೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ತವರೂರು. ಏಕೆಂದರೆ ಸುಮಾರು 5ಕ್ಕಿಂತ ಹೆಚ್ಚು ರಾಷ್ಟ್ರೀಕೃತ ಬ್ಯಾಂಕನ್ನು ಪರಿಚಯಿಸಿದಂಥ ಖ್ಯಾತಿ ನಮ್ಮೆರಡು ಜಿಲ್ಲೆಗೆ ಸಲ್ತದೆ. ಏಕೆಂದರೆ ನಮ್ಮ ಹಿರಿಯರು ಭಾಳಷ್ಟು ಅದೇ ಆರ್ಥಿಕವಾಗಿರ್ಬೋದು, ಶಿಕ್ಷಣಕ್ಕೆ ಭಾಳಷ್ಟು ಒಂದು ಮುಂದುವರಿದ ಒಂದು ಆಲೋಚನೆ ಮಾಡುವ ಮೂಲಕ ಹಲವಾರು ಯೋಜನೆಗಳನ್ನು ನಮ್ಮ ಈ ಭಾಗದಲ್ಲಿ ಹಾಕಿಕೊಂಡು ಬಂದಿದ್ದಾರೆ. ಏಕೆಂದರೆ ಈ ಭಾಗದಲ್ಲಿ ನಮ್ಮ ಮಗುವಿನ ಪ್ರಾಥಮಿಕ ಶಾಲೆ ಇರ್ಬೋದು, ಆ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಬೋಧಿಸುವಂಥ ಕೆಲಸ ಕಾರ್ಯಗಳಿರ್ಬೋದು, ಸಹಕಾರಿ ಸಂಘದ ಮೂಲಕ ಅವರು ಮಾಡುವ ವೃತ್ತಿಗಳಿಗೆ ಪೂರಕವಾದ ಆರ್ಥಿಕ ವ್ಯವಸ್ಥೆಯನ್ನು ಇರ್ಬೋದು, ಅಂತ ಹಲವಾರು ವಿಚಾರಗಳನ್ನು ಈ ಭಾಗದ ನಮ್ಮ ಭಾಗದ ಹಿರಿಯರು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಕರಾವಳಿ ಜಿಲ್ಲೆ ನಾವು ಇವತ್ತು ಇತರ ಜಿಲ್ಲೆಗೆ ಹೋಲಿಸಿದರೆ ಇಲ್ಲಿರುವಷ್ಟು ಈ ನಮ್ಮ ಧಾರ್ಮಿಕ ಆಚಾರ ಇರ್ಬೋದು, ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಬಹುಶಃ ನಮ್ಮ ದೇಶದ ಯಾವ ಮೂಲೆಗೆ ಹೋದರೂ ಕೂಡ ಕಾಣಲಿಕ್ಕೆ ಸಿಗ್ತಿಲ್ಲ. ಯಾಕೆಂದರೆ ಇಲ್ಲಿರುವ ಜನರು ಆ ಬಗ್ಗೆ ಅಂದರೆ ಮುಂದಾಲೋಚನೆ ಇಟ್ಕೊಂಡು ಮುಂದಿನ ಪೀಳಿಗೆಗಳಿಗೆ ಯಾವುದಾದೊಂದು ಭವಿಷ್ಯವನ್ನು ರೂಪಿಸುವ ದೃಷ್ಟಿಯಲ್ಲಿ ಇಂಥ ಒಂದು ಒಳ್ಳೆಯ ಹೆಜ್ಜೆ ಹಾಕಿಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಮಹಿಳಾ ಮೀನುಗಾರ ಸಹಕಾರಿ ಸಂಘ 38 ವರ್ಷದ ಹಿಂದೆ ಇದು ಸ್ಥಾಪನೆ ಆಗಬೇಕಿದ್ರೆ ಇದರಿಂದ ಹಲವಾರು ಹಿರಿಯರು ನಮ್ಮ ಹಿರಿಯರು ಅವರ ಶ್ರಮದಿಂದ ಇದು ಸ್ಥಾಪನೆ ಆಗಿದೆ. ಇವತ್ತು ಅದು ಸ್ಥಾಪನೆ ಆಗಲಿಕ್ಕೆ ಹೋಗಿ ಸುಮಾರು 1099 ಜನ ಸದಸ್ಯರು ಈ ಮೂಲಕ ಈ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಮೂಲಕ ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಖಂಡಿತವಾಗಿಯೂ ನಮ್ಮ ಈ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರು ಜಾನಕಿ ಪುತ್ರಣ್ಣವರವರ ತಂಡದವರು ಭಾಳಷ್ಟು ಸಕ್ರಿಯವಾಗಿ ಸರ್ಕಾರದಿಂದ ಸಿಗುವಂತೆಲ್ಲ ಸವಲತ್ತುಗಳಿರ್ಬೋದು, ಇನ್ನಿತರ NCDC ಸ್ಕೀಮ್ ಇರ್ಬೋದು, ಕೇಂದ್ರ ಪುರಸ್ಕೃತ ಯೋಜನೆ ಇರ್ಬೋದು, ನಮ್ಮ ಫೆಡರೇಷನ್ನ ಮೂಲಕ ಸಿಗುವಂಥ ಎಲ್ಲ ಯೋಜನೆಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಏಕೆಂದರೆ ಒಂದು ಸಹಕಾರಿ ಸಂಸ್ಥೆ ಒಂದು ಒಳ್ಳೆಯ ರೀತಿಯಲ್ಲಿ ನಡಿಬೇಕಿದ್ರೆ 3 ವಿಚಾರಗಳು ತನ್ನ ಪ್ರಧಾನ ಪಾತ್ರ ವಹಿಸುತ್ತದೆ. ಒಂದು, ನಗುಮುಖದ ಸೇವೆ ನೀಡುವ ಆ ಸಹಕಾರಿ ಸಂಸ್ಥೆಯ ಸಿಬ್ಬಂದಿಗಳು. ಇನ್ನೊಂದು, ಒಂದು ಒಳ್ಳೆಯ ರೀತಿಯಲ್ಲಿ ಅದೇ ಯಾವುದೇ ರೀತಿಯ ಪಾರದರ್ಶಕವಾಗಿ ಆಡಳಿತ ಮಾಡುವ ಆಡಳಿತ ಮಂಡಳಿ. ಅದೇ ರೀತಿ ವರ್ಷದಲ್ಲಿ 1 ಬಾರಿ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸುವ ಮೂಲಕ ಆಡಳಿತ ಮಂಡಳಿ, ಅದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆ ಯಾವುದಾದ್ರೂ ತಪ್ಪು ಮಾಡಿದಲ್ಲಿ ಅದನ್ನು ಎಚ್ಚರಿಸುವಂಥ ಒಂದು ಆಡಳಿತ ಮಂಡಳಿ ಸದಸ್ಯರಿದ್ದರೆ ಮಾತ್ರ ನಮ್ಮ ಮೀನುಗಾರ ಸಹಕಾರಿ ಸಂಘ ಅದು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯವಾಗಿದೆ. ಬಹುಶಃ ಇವತ್ತು ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅದೇ ರೀತಿ ಈ ಆಡಳಿತ ಮಂಡಳಿಯ ನಮ್ಮ ಸಹಕಾರಿ ಸಂಘದ ಸದಸ್ಯರು 3 ಜನ ಒಗ್ಗಟ್ಟಿನಿಂದ ಈ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗಿ ಇವತ್ತು ಈ ಮಟ್ಟಕ್ಕೆ ನಮ್ಮ ಉಳ್ಳಾಲ ಮಹಿಳಾ ಮೀನುಗಾರ ಸಹಕಾರಿ ಸಂಘ ಬೆಳೀಲಿಕ್ಕೆ ಸಾಧ್ಯವಾಗಿದೆ. ಖಂಡಿತವಾಗಿಯೂ ಈಗಾಗಲೇ ಹಲವಾರು ವರ್ಷದ ಕನಸು ಈ ಒಂದು ಕಟ್ಟಡದ ಮೂಲಕ ನನಸಾಗಿದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕೂಡ ಸಹಕಾರಿ ತತ್ವದೊಡಲಿ ಈ ಭಾಗದ ಜನರಿಗೆ ಇನ್ನಷ್ಟು ಸೇವೆ ಮಾಡುವ ಮೂಲಕ ಒಂದು ಮಾದರಿಯ ಸಹಕಾರಿ ಸಂಸ್ಥೆಯಾಗಿ ಈ ಭಾಗದಲ್ಲಿ ಮೂಡಿ ಬರಲಿ ಅಂತ ಶ್ರೀ ದೇವರತ ಹಾರೈಸುತ್ತಾ, ಅದೇ ರೀತಿ ಇದರ ಯಶಸ್ವಿಗೆ ದುಡಿದಂಥ ಅಧ್ಯಕ್ಷರಿರ್ಬೋದು, ಅವರೆಲ್ಲ ತಂಡದವರಿಗೆ
ಒಡೆಯ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರುಣಿಸಲೆಂದು ಶ್ರೀದತ್ತ ಪ್ರಾರ್ಥಿಸುತ್ತಾ, ಅದೇ ರೀತಿ ಚುನಾವಣಾದ ಸಂದರ್ಭದಲ್ಲಿ ಯಾವುದೇ ಇಲಾಖೆ ಯೋಜನೆಗಳ ಬಗ್ಗೆ ಅದು ಮಾತಾಡೋದು ಸರಿಯಲ್ಲೆಂಬ ದೃಷ್ಟಿಯಲ್ಲಿ ಖಂಡಿತವಾಗಿ ಈ ಹಿಂದಿನಿಂದ ಕೂಡ ಉಳ್ಳಾಲ ಮೀನುಗಾರ ಮಹಿಳಾ ಸೇವಾ ಸಹಕಾರಿ ಸಂಘದ ಜೊತೆ ನಾನಿದ್ದೇನೆ. ಮುಂದಿನಲ್ಲಿ ಕೂಡ ನನ್ನಿಂದಾದ ಸಹಕಾರ, ನಮ್ಮ ಸಂಸ್ಥೆಯ ಮೂಲಕ ಆದ ಸಹಕಾರವನ್ನು ನಿಮ್ಮೊಂದಿಗಿದ್ದೇನೆ ಎಂಬ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ, ಮತ್ತೊಮ್ಮೆ ಈ ಒಂದು ಸಹಕಾರಿ ಸಂಘದ ನೂತನ ಕಟ್ಟಡದ ಮೂಲಕ ಇನ್ನಷ್ಟು ಯಶಸ್ಸು ನಿಮ್ಮ ಪಾಲಿಗೆ ಸಿಗುವಂತ ಈ ಸಂಘಗಳು ಆ ಸಮಯದ ಕೆಲಸ ಮಾಡ್ತಂದು ಬರ್ತಂದು ಇಡೀ ಸಂಘದ ಇಡೀ ಜವಾಬ್ದಾರಿನ ವಹಿಸೊಂದು ಎಡ್ಡ ರೀತಿಯಲ್ಲಿ ಸಂಘವನ್ನು ಕೊಂಡು ಹೊಂದಿದ್ದೆ. 1996-97 ಈ ಸಂಘ ನಮ್ಮ ಹೊಸ ಕಟ್ಟಡವು ಬತ್ತಿವುಕ್ಕ 5 ಒಂದು ಹೊಸ ಕಮಿಟಿ ಅದು ತುಳಸಿ ಪುತ್ರನು ಪುಷ್ಪ ಎಚ್ ಬಂಗೇರ ಅಕ್ಕೆಲ್ಲ ಎಡ್ಡೆ ಕೆಲಸ ಮಾಡ್ತದೆ. ಈ ಸೊಸೈಟಿನ ಎಡ್ಡೆ ರೀತಿಯಲ್ಲಿ ಕೊಂಡು ಬರ್ತದೆ. ಈ ಸಂಘ ಅಭಿವೃದ್ಧಿ ಆವಡನಾಂಡ ಸರಿಯಾಯಿನ ಸಿಬ್ಬಂದಿಗಳು, ಸರಿಯಾಯಿನ ಆಡಳಿತ ಮಂಡಳಿ ಬೊಕ್ಕ ಸರಿಯಾಯಿನ ಸಂಘದ ಸದಸ್ಯರು ಈತ್ ಬೋರ್ಡ್ ಅವು ಈ ಸಂಘಗಳು ಇತ್ತಿನ ಕಾರಣ ಈ ಸಂಘ ನನಲ ಹೆಚ್ಚಿನ ಅಭಿವೃದ್ಧಿ ಆಗ ಸಾಧ್ಯ ಉಂಟು. ಅಂಚಾದ ಪುನಗ ಈ ಸಂಘದ ಒತ್ತಿಡ್ದು 1997-98 ಹಿಡಿದು ಒಂದು 2,000 ವಿಷಯ ಮುಟ್ಟ ಮೀನುಗಾರರಿಗೆ ವಸತಿ ನಿರ್ಮಾಣ ಮಲ್ಪಿರ ಬಂಡದು ಒಂಜಿ ಸರ್ಕಾರದ 30,000 ತಿಕ್ಕುನ ಯೋಜನೆ ಹಿಡಿದು ಈ ಸಂಘದ ಒತ್ತಿ ಹಿಡಿದು ಸುಮಾರು 5 ಇಲ್ಲಡಿಗೆ ವಸತಿ ಆ ಸವಲತ್ತು ದೆಪ್ಪದು ಐತ ಪ್ರೋತ್ಸಾಹಡಾದೆ ಏತೋ ಜನ ಮೀನುಗಾರನಕ್ಲು ಇಲ್ಲು ಕಟ್ಟದು ಐಟೊಂಜಿ ಸ್ವಂತ ಇಲ್ಲು ಮಂತನ ಒಂಜಿ ನಿದರ್ಶನಗಳುಂಡು. ಅಂಚಾದ ಪುನಗ ಈ ಸಂಘ ನನಲ ಹೆಚ್ಚಿನ ಈ ಸಂಘ ನನಲ ಹೆಚ್ಚಿನ ಎಡ್ಡ ರೀತಿಯಲ್ಲಿ ಬೆಳವಣಿಗೆ ಆವಡು. ಈ ಸಂಘದ್ದು ಈ ಸಂಘದ ಸಿಬ್ಬಂದಿನಕ್ಲಿಗಿಲ್ಲ, ಈ ಸಂಘದ ಸದಸ್ಯರಿಗಿಲ್ಲ, ಸಂಘದ ಆಡಳಿತ ಮಂಡಳಿಗಿಲ್ಲ ಹೆಚ್ಚಿನ ಪ್ರಯೋಜನ ಆವಡನ್ನು ಬಂಡದು ಎಂಕೆ ಪಾತ್ರೆ ಅವಕಾಶ ಮಲ್ತಿನ ಈ ಸಂಘಟಕರಿಗೆ ಹೊಂದಿಸ ಒಂದು ಎನ್ನ ಪಾತ್ರ ಸಹಕಾರಿ ಪದ್ಧತಿ ಐತ ಬಗ್ಗೆ ಒಂಜಿ ರಡ್ಡು ಪಾತ್ರ ಬಂಡ ಬಂಡ್ಪೆ. ಈ ಲಿಜ್ಜತ್ ಪಪ್ಪಡು ಬಂದು ನಿಖಲು ತೆರೆದುಪ್ಪ ಲಿಜ್ಜತ್ ಪಪ್ಪಡು ಬಂಡ ಹಪ್ಪಳ ಮಲ್ಪನ ಐನು ಪೊಂಜಲು ಸೇರಿದು ಒಂಜಿ ಊರು ಎಲ್ಲೇ ಊರುಡು ಲಿಜ್ಜತ್ ಪಪ್ಪಡನ್ನು ಮಲ್ತದ್ದು ನುಂಗದು ಮಾರನಿತ್ತೇರು ಇತ್ತೆ ಅವು ಒಂಜಿ ಜನ 1,300 ಕೋಟಿದ ವ್ಯವಹಾರ ಮಲ್ತೊಂದು ಇನ್ನು ಪೊಂಜಲು ಸ್ಟಾರ್ಟ್ ಮಾಡ್ತೀನಿ. ನಾನೊಂಜಿ ಕುರಿಯನ್ನು ಬನ್ಪಿನ ಕೇರಳದ ಜನ ಗುಜರಾತ್ಗೆ ಹೋದು ಈ ಪೇರಿಗೆ ಸಹಕಾರಿ ಪದ್ಧತಿ ಪ್ರಕಾರ ಪೇರನ್ನು ಪೂರ ಒಟ್ಟು ಮಲ್ತದೆ ಈ ದೇಶೋಡು ಇಡೀ ಒಂಜಿ ಪೇರದ ಒಂಜಿ ಕ್ರಾಂತಿನ ಮಲ್ತೇರು ಅಮೂಲ್ಯ ನಿಗಳು ಮಾತಾಡಿರೋ ಅವಿತ ಜಗತ್ತೇ ನಂಬರ್ 1 ಅದನ್ನು ಬಗ್ಗೆ ಈ ಸಹಕಾರಿ ಕ್ಷೇತ್ರ ಈ ನಮ್ಮ ಸೌತ್ ಕೇಂದ್ರ ಅವಡಿಗೆ ಕರ್ನಾಟಕಕ್ಕೆ ಒಂದು ಪನ್ನಡು ಬಂದಾಂಡ ಅವು ಕಂತಿನಿ ಮೊಗವೀರ ಸಮಾಜನೇ ನೆತ್ತ ಬಗ್ಗೆ ರಡ್ಡು ಪಾತ್ರ ಇಜ್ಜಿ ದಾಯಗೆ ಅಂತ ಗೊತ್ತುಂಟೆ ಇಜ್ಜಿ ಸುಮಾರು 100 ವರ್ಷ ದುಂಬು ಸ್ವಾತಂತ್ರ್ಯ ದಿಕ್ಕುನಿಟ್ಲ ದುಂಬು ಇಟಲಿದ ಒಂಜಿ ಯಾತ್ರಿಕೆ ನಮ್ಮ ಊರಿಗೆ ಬತ್ತೆ ಆಯನ ಪುದರ ರಂಪೋನಿ ವೈಪುನ ತೂತದೆ ನಮ್ಮ ಈ ರಂಪೋನಿ ಸಹಕಾರಿ ಪದ್ಧತಿ ಮುಖಾಂತರ ಮಾತ ಊರ್ದಕ್ಲು ಸೇರಿದು ಒಂಜಿ ರಂಪೋನಿನ ಒಯ್ತದೆ ಜೀವನ ಸಾಗಿಸುವಂತಿನ ಕಾಲ ಅಪಗ ನಡ್ತೊಂದು ಬೈದಿನ ಸಹಕಾರಿ ಪದ್ಧತಿ ನಮ್ಮ ಮಾತರಿಗಳ ತೋಜಾದ ಕೊನೆಡಿತ್ತಿ ಈ ಸಹಕಾರಿ ರಂಗ ಈತು ಮಲ್ಲ ಬುಲವರ ಕಾರಣ ಉಂಟು. ಮೊಗವೀರ ಸಮಾಜದಗಳಿಗೆ ಸಹಕಾರ ಮನೋಭಾವ ಏತುಂಡು ಬಣ್ಣಗಾನು ಮೂಲತ್ತು ನಮ್ಮ ಮಾತೆಲ್ಲ ಮೊಗವೀರರು ಅಂಡ್ ಈ ಪಾತ್ರವನ್ನು ಬೇತಲ್ಪಲ್ಲ ಒಂಜಿ ಮಲ್ಲ ಸಭೆಟ್ ಸೇರಂಡಲ್ಲ ಇವನು ಚೆನ್ನೈಡ್ ಒಂಜಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಗಳು ಈ ಪಾತ್ರವನ್ನು ನಾನು ಪಂತವನಿಗೆ ಎದುರು ಬನ್ನೋದಿಲ್ಲ. ಭಾರತ ದೇಶದ ಮಾತೆಲ್ಲ ಬತ್ತಿತ್ತೇರೆ ಅವ ಚಂದ್ರಬಾಬು ನಾಯ್ಡು ಚೀಫ್ ಮಿನಿಸ್ಟರ್ ಆದಿತ್ತೇರೆ ಆ ಸಂದರ್ಭಗಳು ಯಾನು ಈ ಪಾತ್ರವನ್ನು ಪಂತೆ ಉಳ್ಳಾಲದ ನಡಪು ನಂಚಿನ ಒಂಜಿ ಕಾರ್ಯವನ್ನು ಪಂತೆ ಸಹಕಾರ ಬಂಡ ಎಂಚ ಇತ್ತದ ನೀವು ತೂದು ಒಂಜಿ ಬೋಟ್ ಆಕ್ಸಿಡೆಂಟ್ ಸಾರಿ ಬಸ್ ಆಕ್ಸಿಡೆಂಟ್ ಆಂಡ ಮೊಬೈಲ್ ಫೋಟೋ ದೆಪ್ಪುನೇ ಎತ್ತಂದೆ ಆ 3 ದಿನ ಏನು ಲಕ್ಕದ ಕೊನೆಪಿನ ಜನ ಪರಿಸ್ಥಿತಿ ಒಳ್ಳೆ ತೋಜಿಜಿ ಏರ ಒಂಜಿ ಜನ 2 ಜನ ಉಪ್ಪು ಆಂಡ ನಿಗಲು ಗಮನಿಸುವ ನಾ ಎಲ್ಲಿ ಪನಗ ಪಡ್ಡೆಯಬಹುದು ತೂಂದಿತ್ತೆ ಮಲ್ಲ ಎಂಜಿನ ಅನ್ಪಿನ ಮಲ್ಲ ಕಡಲಿಗೆ ಆ ತೇರಗೆ ನಮ್ಮ ಇಂಚ ಅನ್ಪಿನ್ ಎತ್ತಿ ಏನಿಲ್ಲ ಜಾಸ್ತಿ ಬಂದಾಗ ಕಡಲ್ ಮಲ್ಲ ಬರೋದು ಓಡ ಬರ್ಬೋದು ಓಡ ಬರಿಗೆ ಬರ್ರ ಬಾರಿ ಬೋಡಿಗೆ ಪೋನಾಗ ದೂರ ಇತ್ತಿನ ಜನಗಳು ಮಾತಾಡಲ್ಲ ಓಡದ ಸರ್ತೋಗ್ಬಾತು ಉಂಟು ಅಜ್ಜ ಅಂತ ಬಣ್ಣವಂತ ಮತ್ತು ಓಡ ಬರ್ಬೋದು ಮಾತಾಡಲ್ಲ ಕೈ ಕೊಡ್ಬೇರು ಮಿತ್ತು ಒಯ್ಬೇರು ಮಿತ್ತು ದೀಯರು ಮೀನು ಎತ್ತುಂಡು ಅವು ದಾಲ ತೂಪುಜರು ಎನ್ನ ಬೇಲೆ ಅಂಡಿ ಅದು ಸೀದ ಪೋಯರು ಅಂದತ್ತೆ ಒಂದು ಯಾಂದಲ್ಲ ಉತ್ಪ್ರೇಕ್ಷೆ ಹತ್ತೊಂದು ಪನ್ಪಿನ ಒಂದು ನಡತೊಂದು ಬೈದಿನ ಒಂದು ಗುಣ 2 ಬೈದೇನೆ ಬೇತಲ್ ಪಂಡ ಅಂಚಿನ ಬರ್ಪುಂಡ
ಹಾಗೆ ಏರ್ಲ ಪಂಡರ ಈ ಅಲ್ಪ ಓಡ ಬರ್ಪುಂಡು ಮಿತ್ತು ಒಯ್ಪೊಂದು ಏರ್ಲ ಪಂತಿಜರು ಆಯ ಬತ್ತೆ ಆಯ ಒಂದು ಸಹಕಾರಿ ಮನೋಭಾವ ನಮ್ಮ ಸಮಾಜಡು ಉಂಡು. ಈ ಸಮಾಜ ಇತ್ತದ ಕಾಲಡು ಯಾಂತ್ರಿಕ ಯುಗಕ್ಕೆ ಒಂದು ಪುನಗ ಒಂದು ಒಂತೆ ಕಮ್ಮಿ ಒಂದುಂಡು ಬನ್ಪಿನ ಬೇನೆ ಉಳ್ಳಾಯ್ಡು ಮೂಡೊಂದುಂಡು ಅವು ಕಮ್ಮಿ ಅವರಲ್ಲಿ ನನಲ ಹೆಚ್ಚಾವಡನ್ನು ಪನ್ನೊಂದು ಈ ಟೀಚರ್ ಕೇನಿಯ ಒಂಜಿ ಕಮ್ಮಿ 1100 ಜನ ಸದಸ್ಯರು ಉಳ್ಳೇರು ಅಂಡ ಸವಲತ್ತು ತಿಕ್ಕುನು ಅಂತ ಬಂದು ಬೇರೆ ಬನ್ನ ಆತಂಡ ಸಾಧಾರಣ 1000 ಜನ ಅಂಡಲ 15 ಮುಲ್ಕುಳ್ದುವೇರು ನಮಗೆ ಬೇಜಾರ ಸಂಗತಿ. ನಮ್ಮ ಮಕ್ಕಳು ಏನಿಟ್ಟಾದ್ರೆ ಓಪನ್ ಬರ್ತಾರೆ ನಮಗೆ ಇಂಜಿನ ಬಂಡ ಇಂಜಿನ ಒಂಜಿ ಸಹಕಾರಿ ರಂಗ ಈತ ಮಲ್ಲ ಕಟ್ಟಡ ಹಾಕೊಂಡು ಅವಳ ಮೊಗೈರ ಪಟ್ನಗು ಪೊಗ್ಗನಗನೆ ಈ ಮೆಟ್ಟು ಒಂಜಿ ಮುರ ನಮ್ಮ ಒಂಜಿ ಚೆನ್ನಮರಕಾಲ ರಸ್ತೆ ಅಂತ ಪಾಡಿಯ ಫಸ್ಟ್ ಬೋರ್ಡ್ ಊರಿನ ಚೆನ್ನಮರಕಾಲ ರಸ್ತೆ ಇದೆ ನೆಟ್ಟು ಮಾತ್ರ ಬಟ್ ಸಂತೋಷದ ವಿಷಯ ಅಲ್ಪನ ಉಂಡು ಬೋರ್ಡು ಇಂಚಿನ ಒಂಜಿ ಕಟ್ಟಡ ಅಪ್ಪಲ ಶಾಲೆ ಕಟ್ಟಣ ಬಂದ್ಪೆ ಮೊಗೈರ ಸಂಘ ಪಟ್ನಗೆ ಎಂಟ್ರಾನಗನೆ ಮಲ್ಲ ಕಟ್ಟಡ ಒಂಜಿ ನಮ್ಮನ್ನು ಸ್ವಾಗತ ಮಲ್ಪೋಡು ಐದು ದುಮ್ಮೊಂಜಿ ಈ ಕಟ್ಟಡ ಸ್ವಾಗತ ಮಲ್ತಂದ್ರು ಸಂತೋಷದ ವಿಷಯ. ಕಾರ್ಯಕ್ರಮ ಭಾರಿ ಪುರಲಾತಂಡಿ ಇದು ತಡಾಣದಲ್ಲ ಒಂಜಿ ಮಹಿಳೆಯರು ಇದು ಸ್ವಚ್ಛವಾದ ದಕ್ಷತೆಡು ಶಿಸ್ತುಬದ್ಧವಾದ ಒಂಜಿ ಇನ್ನೊಂದು ಕಾರ್ಯಕ್ರಮ ಅಂತುಯ್ಯ ಬಹಳ ಭಾಳ ಖುಷಿ ನಾನು ದಾನ ತಕಾರ ಜಂದ ಒಂದು ಸನ್ಮಾನ ಸಮಾರಂಭ ಅಂಚನೆ ಒಂಜಿ ಶಿಸ್ತುಬದ್ಧ ಅಂಚನೆ ಈ ಕಾರ್ಯಕ್ರಮವು ಜವನ ಥರ ತಗ್ಗದು ಈ ಕಾರ್ಯಕ್ರಮ ದಿನ ಅಧ್ಯಕ್ಷರ ಇಂಚನ ಜಾನಕಿ ಟೀಚರ್ ಇಂಚ ಉಸ್ತುವಾರಿ ನಕ್ಲೆ ಮಾತ್ರೆಗಳ ಎನ್ನ ಪರವಾಗಿ ಅಭಿನಂದನೆ ತಕ್ಕೊಂಜಿ ಸಾರತ್ತ ವರುಮಾನವತ್ತ ಬಹುಶಃ 96-97 ಈ ಒಂದು ಕಟ್ಟಣ ಉದ್ಘಾಟನೆಗೆ ನಾನು ಬತ್ತಿತ್ತೆ ಆ ಹೊರತುಗು ನಾನು ಅಧ್ಯಕ್ಷರಾಯನ ಪುರ್ತಾದ ಪರಿಹಾರ ಹೆಚ್ಚಿನಾಂಶ ಅವೇ ಸಂದರ್ಭಗಳು ನಮ್ಮ ಫೆಡರೇಷನ್ ಅಧ್ಯಕ್ಷರೆಲ್ಲ ಇದೆ ಬತ್ತಿದ್ದಾರೆ ಅವ ಪುರ್ತು ಪರಶುರಾಮರಿದ್ದಾರೆ ಪರಶುರಾಮರು ಬತ್ತಿದ್ದು ಇಂಚನೆ ಈ ವೇದಿಕೆ ಮತ್ತು ಒಂದು ಕಾರ್ಯಕ್ರಮ ಮಂತ್ರ ಬಹುಶಃ ನೆನಪು ಪರಿಹಾರು ಫೆಡರೇಷನ್ ಅಧ್ಯಕ್ಷರಾಗಿರ್ತಾರೆ ಆಗ್ಬಿಟ್ಟು ಬಹುಶಃ ಈ ಕಟ್ಟಡ ಉದ್ಘಾಟನೆಗಳ ನಮ್ಮ ಫೆಡರೇಷನ್ ಇತ್ಯದ ಅಧ್ಯಕ್ಷರ ಬತ್ತಿನ ಒಂದು ಬಹಳ ಸಂತೋಷ ವಿಚಾರ. ಆ ಪುರ್ತುಡು ಆಶ್ರಯ ಯೋಜನೆಗೆ ಆ ಪುರ್ತು 30,000 ರೂಪಾಯಿ 25,000 ರೂಪಾಯಿ ಆತನ ಬಹುಶಃ ಆ ಪುರ್ತುಡು ಫೆಡರೇಷನ್ ಮುಖಾಂತರನೇ ಆವಡುತ್ತಾನೆ ಅವಾಗ ಸೊಸೈಟಿದ ಏರ್ ಮೆಂಬರ್ ಆದ ಪೇರ ಆ ಸೊಸೈಟಿಗೆ ಬರ್ತದೆ ಆ ಏರ್ನ ಮತ್ತು ಇಲ್ಲ ಆಪಡು ಆ ಪುರ್ತುಡು ಹಂತ ಹಂತವಾದ 10,000 ಬಗ್ಗೆ 10,000 ಬಗ್ಗೆ 10,000 ಅದು 30,000 ರೂಪಾಯಿ ಕುರಿಪಿನ ಆ ಪುರ್ತು ವ್ಯವಸ್ಥೆ ಇರ್ತದೆ ಬಹುಶಃ ಎಂಕಲ್ನ ಅಧ್ಯಕ್ಷತಾ ಉಡುಪನಗನೆ ನಮ್ಮ ಮಗುವಿನ ಸಂಘದ ಪುದರಡಿ ಜಾಗದ ಪುದರಡಿ ಮಗುವಿನ ಸಂಘದ ಪುದರಬಾರ್ದು ಈ ನಮ್ಮ ಸೊಸೈಟಿದ ಒಂಜಿ ಅಂಕಿತನ್ನು ಒಡ್ತುದು ಅಂಚೆ ಕೊಡ್ತಿನ ಏತೋ ಕಾಕಜಿಡಿ ಅಂಚೆ ಪತ್ನಡಿ ನಮ್ಮ ಕೊಡ್ತಿನ ಒಂಜಿ ಪೇಪರ್ ಉಂಡ ಪೂರ ಪಾಸ್ ಆದು ನಮ್ಮ ಮಗುವಿನ ಪಟ್ಟೋಡು ಆಶ್ರಯ ಯೋಜನೆ ಬಹುಶಃ ಹೆಂಗೆ ತೆರೆದ ಮಟ್ಟ ಒಂಜಿ 45 ದಾತಿ ಆತನ ಮಂದಿ ನಾನು ಭಾಳ ಸಂತೋಷ ಪಡತ್ತೆ ದೇವಣ್ಣ ಒಂದು ಉಳ್ಳಾಳ ಮೀನುಗಾರ ಮಹಿಳೆಯರನ್ನ ಐಟು ಕೆಲಸ ಎಲ್ಲ ಎತ್ತನು ಬರಾಬರಿ ಅಂಚ ಅಕ್ಕಲ ಮೇಹನತ್ ಬಂದದ್ದು ಆ ಪುರ್ತುಡು ಇತ್ತು 30,000 ರೂಪಾಯಿ ಬಾರಿ ಜನ ಬಾರಿ ಕಮ್ಮಿ ಆಪು ನಂಗಿತ್ತ ಬಾರಿ ಆ ಪುರ್ತು ಮಲ್ಲ ಕಾಸವು ಇತ್ತ ಬಹುಶಃ ಒಂದು 1 ಲಕ್ಷ ಚಿಲ್ಲರನ್ನ 2 ಲಕ್ಷ ಜನ ಕೊರಿಪೇರು ಅಂಚನೆ ಅದೇ ಬಂಗಾಳ ಉಂಟು ದೇವ ನಾನು ಪುದ್ರ ಆರ್ಟಿಸ್ಟ್ ಮತ್ತು ಆವಡು ಆರ್ಟಿಸ್ಟ್ ಅವರಿಗೆ ನಂಗೆ ಮಲ್ಪೇರ ಕಷ್ಟ ಉಂಡಿತ್ತು ಅಂಚದಿತ್ತ ಆಶ್ರಯ ಯೋಜನೆ ಪುದರ್ ಮಾತ್ರ ಕೊಡ್ತೀನಂದ ಇಲ್ಲಿ ಇರಲಿ ಹೆಚ್ಚು ಆತಿಜ್ ಒಂದು 2 ದಕ್ಕಲೆ ಆದ ಪರಿಹಾರ ಆತಿ ಅಂಚಾದ ಇನಿ ಕಟ್ಟಣ ಉದ್ಘಾಟನೆ ಆತಂಡಿ ಎಂದರಂಜಿ ವಿನಂತಿ ನಮ್ಮ ದಾನ ಬಂದಾಗ ಇನಿ ಮಸ್ತ್ ಜನ ನಮ್ಮ ಉಳ್ಳಾರಡು ಮೀನುಗಾರರು ಉಳ್ಳೇರು ಮತ್ತು ಮೀನು ಮಾರಾಟ ಮಲ್ಪ ಹುಂಜನಗಳು ಕೈತಲ್ಲಿ ಮಾರ್ಕೆಟ್ಲ ಉಂಡು ಬಂದರಡು ಹೆಂಗೆ ತೆರೆದ ಮಟ್ಟಿಗೆ ದಿನಕ್ಕೂ ಬಡ್ಡಿಗೆ ತೆರೆದು ಮೀನು ಮಾರಾಟ ಪುಂಜನಗಳು ಉಳ್ಳೇರು ಒಂಜಿ 10,000 ಒಂಜಿ 5,000 ದೆತ್ತೊಂದು ದಿನಕ್ಕೂ 20% ದಿನದ ಬಡ್ಡಿ ಅವನಕ್ಲು ಲಾಭ ದೆತ್ತದು ಆ ಬಡ್ಡಿನ ಕೊಟ್ಟಿನ ಚಿತ್ರ ಒಂಜಿ ವ್ಯವಸ್ಥೆ ಭಾಳ ಕಷ್ಟ ಆನೆ ಮೀನು ಮಾರಾಟ ಬರ್ತದೆ ಲಾಭ ತೆಗಿನ ನಾವು ಆ ಕೊರ್ರೆಗೆ ಆಪುಜಿ ಅಂಚಾದ ಎನ್ನೊಂಜಿ ವೈಯಕ್ತಿಕ ಪ್ರಧಾನ ಮಣ್ಣಾಗ ನಿಕ್ಕಲೆಗೆ ಈ ಪೊಂಜವನಗಲೆಗೆ ಸಾಧ್ಯ ನನ್ನ ಮೀನು ಮಾರಾಟ ಮಾಡ್ಕೊಂಡು ಪೊಂಜನಗಲೆಗೆ ದಾದಾಲ 5,000 10,000 ಮೀನು ದಪ್ಪುನ ಚಿತ್ತನ ಆ ಒಂಜಿ ಕಾಸನ್ನು ಕೊರಿಯರೆಗೆ ಈಗ ಪ್ರಯತ್ನ ಬರೋಡು ಅಂಚೆ ಎತ್ತನ ನನ್ನ ಬಹುಶಃ ಹೆಚ್ಚಿನಕ್ಲ ಈ ಪೊಂಜನಕ್ಕೆ ಮತ್ತು ಇಡಿಗೆ ಬರ್ತದೆ ಆ ಲೋನ್ ತೆತ್ತಿದೆ ಅಂಚಿನ ಒಂದು ವ್ಯಾಪಾರ ಮಾಡ್ಬರಿ ಸಾಧ್ಯ ಅವರಿಗೆ ಏರು ಆಂಡ್ ಅಂದಿಟ್ಟು ಪ್ರಾಮಾಣಿಕತೆ ಬೋಡು ನಾನು ಸೊಸೈಟಿದಲ್ಲಿ ಕಾಸು ಕೊರ್ಪೇರೆ ಬಂದು ಮೀನು ಮಾರಾಟ ಮಲ್ಪಂದೆ ಇಲ್ಲಡ್ಕೊಂಡು ಬ್ಯಾತು ಉಪಯೋಗ ಮಲ್ಪೇರಬಲ್ಲ ಅವು ಅಕ್ಕಲಿಗೆ ಅಂಚಿನ ಅಕ್ಕಲಿಗೆ ಒಂದು ಏರಿ ಮೀನು ಮಾರಾಟ ಮಲ್ಪೇರಿ ಅಕ್ಕಲಿಗೆ ಆ ಒಂದು ಪ್ರಯೋಜನ ಆವು ಬಂದು ಅನ್ನೋ ಅಭಿಪ್ರಾಯ ಅಂಚ ಇಚ್ಛೆ ಪಾತ್ರೆ ಬೋಬುಜಿ ಉತ್ತರೋತ್ತರ ಅಭಿವೃದ್ಧಿ ಆವಡಿ ಬಹುಶಃ ಒಂದು ಕಟ್ಟಡ ಮಿತ್ತು ಬರೋಣ ನಾಂಡ ಹೆಂಗೆ ತೆರೆದ ಮಟ್ಟಿಗೆ ಜಾಲಿಕೆಟ್ಟು ಸೇರಿ ವಾರಿ ಚುರುಕುದ ಮಂಜು ವಾರಿ ಸಾಮಾಜಿಕ ಚಟುವಟಿಕೆ ಮಸ್ತ್ ಕೆಲಸ ಮಾಡ್ತಿದ್ದಾರೆ ಬಹುಶಃ ಆರನ ಕೈ ತಿರ್ತಿ ಏತೋ 1,000 ಜೋಕುಲು ವಿದ್ಯಾರ್ಥಿಗಳು ಮಲ್ಲ ಕೆಲಸ ಹುಡುಕ್ಪುನಾರು ಅಂಚ ಅದು ಆರ್ನ ಒಂಜಿ ಮೇನತ್ತಡಿ ಆರ್ನ ಒಂಜಿ ಧೈರ್ಯ ಆಜ್ 7 ಲಕ್ಷ ರೂಪಾಯಿ ಸರ್ಕಾರ ಹೊಡೆದು ಅನುದಾನ ಬೈದ್ರಿ
ಅವಳು ತಿಕ್ಕರಿ ಬಂಗತ್ತರಿ ಅಂಡ್ ಅವಾಗ ಬತ್ತದಿಲ್ಲ ನಂಗೆ ಕೊಂಚ 3 ಲಕ್ಷ ರೂಪಾಯಿ ಬಂಗಾಡು ಅಂಚ ಅವನು ಡೊನೇಷನ್ ಮನಸ್ಸು ಬೆತೆ ರೀತಿ ಅವನು ಜನಗಳ ಕೇಂದ್ರಿ ಇಂಚಿನ ಸುಂದರವಾದ ಚಿತ್ರ ಒಂಜಿ ಕಟ್ಟಡ ಕಟ್ಟಿದಿರತ್ತ ಅವನಿಗೆ ನೆಂಜಿ ಭಾಳ ಒಂದು ಹೆಮ್ಮೆದ ಬರಬೇಕು ದೇವಂದಾಗ ಒಂದು ನಂಗೆ ಮಾತ್ರ ಇಲ್ಲ ಒಂದು ಹೆಮ್ಮೆದ ವಿಚಾರ ದೇವಂದಾಗ ಒಂಜನಕ್ಕೆ ಮನಸ್ಸು ಮಾತ್ರ ಇಂಚಿನ ಅವರು ಸಾಧ್ಯ ಉಂಟು. ಸುರೇಶ್ ಕುಮಾರ್ ನಿವೃತ್ತ ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಇವರಿಂದ ವೇದಿಕೆಯಲ್ಲಿ 4 ಊರಿನಲ್ಲಿ ಹುಟ್ಟಿ ಬೆಳೆದವನು. ಇದೇ ಶಾಲೆಯಲ್ಲಿ ಓದಿ ಭಾರತ ಹೈಸ್ಕೂಲ್ನಲ್ಲಿ ಮತ್ತು ನನ್ನ ವಿದ್ಯಾಭ್ಯಾಸವನ್ನು ಮಾಡಿದವನು. ಇವತ್ತು ಸನ್ಮಾನಿತರಾಗಿರುವಂತಹ ಇಬ್ಬರು ನನ್ನ ಕ್ಲಾಸ್ಮೇಟ್ ಕೂಡ, ಶ್ರೀಮತಿ ಮೀನಾಕ್ಷಿ ಮತ್ತು ಶ್ರೀಮತಿ ನಾರಾಯಣಿ. ಇವರು ನನ್ನ ಕ್ಲಾಸ್ನಲ್ಲೇ ಕಲಿತವರು. ಭಾಳ ಸಂತೋಷದ ವಿಷಯ. ಈ ಸಹಕಾರಿ ಸಂಘದ ಒಟ್ಟಿಗೆ ನನಗೆ ಒಡನಾಟ ನಾನು ಮೀನುಗಾರಿಕಾ ಉಪನಿರ್ದೇಶಕನಾಗಿದ್ದಾಗ ಇತ್ತು. ಒಂದು ಮಾತನ್ನು ಹೇಳ್ತೇನೆ, ಯಾವುದೇ ಸಭೆಯನ್ನು ಕರೆದಾಗ ಸಭೆಯಲ್ಲಿ ಯಾವ ಸಭೆಯಲ್ಲೂ ಆಬ್ಸೆಂಟ್ ಆಗದೇ ಇರುವವರು ನಮ್ಮ ಉಳ್ಳಾಳ ಮೀನುಗಾರ ಮಹಿಳೆಯರ ಸಹಕಾರಿ ಸಂಘದವರು. ಯಾವತ್ತೂ ಇವತ್ತು ಅವರು ಯಾಕೆ ಬಂದಿಲ್ಲ, ನಾವು ಬೇರೆ ಸೊಸೈಟಿಯನ್ನು ಯಾವಾಗಲೂ ಕೇಳೋದುಂಟು, ಅವ್ರು ಯಾಕೆ ಬರಲಿಲ್ಲ, ಇವರು ಯಾಕೆ ಬರಲಿಲ್ಲ. ಆದರೆ ಉಳ್ಳಾಳ ಮೀನುಗಾರ ಮಹಿಳೆಯರ ಸಹಕಾರಿ ಸಂಘದವರು ಅದರಲ್ಲಿ ವೆರಿ ಪ್ರಾಂಪ್ಟ್. ನನಗೆ ನನ್ನ ಅವಧಿಯಲ್ಲಿ ಶ್ರೀಮತಿ ನಾರಾಯಣಿಯವರು ಕಾರ್ಯದರ್ಶಿಯಾಗಿದ್ದರು, ಶ್ರೀಮತಿ ಉಮಾವತಿಯವರು ಕೂಡ ಆಗಾಗ ಬರ್ತಾಯಿದ್ರು. ಬರುವಾಗ ಒಬ್ಬರೇ ಬರೋದಿಲ್ಲ, ಅವರೊಟ್ಟಿಗೆ ಅಧ್ಯಕ್ಷರಾಗಲಿ ಅಥವಾ ಯಾರಾದರೂ ಉಪಾಧ್ಯಕ್ಷರಾಗಲಿ ಒಟ್ಟಾಗಿ ಬಂದು ಏನು ಕಾರ್ಯಕ್ರಮ ಇದೆ, ಏನು ಸಭೆ ಇದೆ ಎಲ್ಲವನ್ನೂ ತಿಳಿದುಕೊಂಡು ಅವರು ನಮ್ಮ ಈ ಉಳ್ಳಾಳದ ಮೀನುಗಾರ ಮಹಿಳೆಯರಿಗೆ ಅದರಲ್ಲಿ ಆಗುವಂತಹ ಏನು ಪ್ರಯೋಜನ ಇದೆ, ಏನು ನಾವು ಮಾಡಬಹುದು ಎನ್ನುವುದನ್ನು ಎಲ್ಲರಿಗೂ ಅವರು ತಿಳಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಮುತುವರ್ಜಿ ವಹಿಸಿ ಇವತ್ತಿನ ಈ 38 ವರ್ಷಗಳ ನಂತರ ಸತತವಾಗಿ ನಡೆಸಿಕೊಂಡು ಬಂದು ಇವತ್ತು ಈ ಹೊಸ ಕಟ್ಟಡಕ್ಕೆ ಕಾಲಿರಿಸ್ತಾ ಇದ್ದಾರೆ. ಅಭಿನಂದನೆಗಳು. ಇನ್ನೂ ಈ ನಮ್ಮ ಉಳ್ಳಾಳ ಮೀನುಗಾರ ಮಹಿಳೆಯರಿಗೆ ಹೆಚ್ಚಿನ ಸೌಲಭ್ಯ ಏನೆಲ್ಲ ಸರ್ಕಾರದಿಂದ ಸಿಗ್ತದೆ, ನಾನು ಹೇಳಿದಾಗೆ ಯಾವ ಸಭೆ ಕರೆದರೂ ಅದಕ್ಕೆ ಹೋಗಿ ಏನಂತ ತಿಳ್ಕೊಂಡು ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡೋದು ನಿಮ್ಮ ಜವಾಬ್ದಾರಿ. ನಾನು ಎಲ್ಲ ಈ ನಮ್ಮ ಈಗಿನ ನನ್ನ ಟೀಚರ್ ಆದಂತಹ ಶ್ರೀ ಜಾನಕಿ ಪುತ್ರರವರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರುಗಳು ಕೂಡ ಈ ಬಗ್ಗೆ ಇನ್ನೂ ಹೆಚ್ಚಿನ ಚಿಂತನೆಯನ್ನು ಮಾಡಿ ಈ ಸಂಸ್ಥೆ ಇನ್ನೂ ಬೆಳೆಯುವಂತೆ ಆಗಲಿ ಅಂತ ಹಾರೈಸ್ತೇನೆ. ಈ ಮಧ್ಯದಲ್ಲಿ ನಾವು ಇದರಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದೇವೆ ಅಂತ ಹೇಳ್ತೇನೆ. ಉಳಿದಿಲ್ಲ, ಸ್ವಲ್ಪ ಹಿಂದೆ ಉಳಿದಿದ್ದೇವೆ. ಅದು ವಿದ್ಯಾರ್ಹತೆ, ವಿದ್ಯೆಗೆ ಸ್ವಲ್ಪ ಇದರೊಟ್ಟಿಗೆ ಸ್ವಲ್ಪ ನಮ್ಮ ಮಹಿಳೆಯರಿಗೆ ವಿದ್ಯೆಯನ್ನು ಇನ್ನೂ ಮುಂದೆ ಮಾಡುವಂತೆ ಒಂದು ಪ್ರೋತ್ಸಾಹ ನೀವು ಈ ಸಂಸ್ಥೆಯಿಂದ ಕೊಡಬೇಕಂತ ಹೇಳ್ತಾ, ವ್ಯಾಘ್ರ ಚಾಮುಂಡೇಶ್ವರಿ ಹಾಗೆ ಪರಿವಾರ ದೇವರು ಈ ಕಟ್ಟಡದಲ್ಲಿ ಕೆಲಸ ಮಾಡುವ ಎಲ್ಲ ನೌಕರ ವರ್ಗ, ಅದೇ ರೀತಿ ಆಡಳಿತ ಸಮಿತಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಇದನ್ನು ಅಭಿವೃದ್ಧಿ ಮಾಡಲಿ. ಇದಕ್ಕೆ ಮೂಲ ಕಾರಣ ಅಂತ ಶ್ರೀಮತಿ ಜಾನಕಿ ಟೀಚರ್ ಅವರು ಶಾಲೆಯಲ್ಲಿ ಹೇಗೆ ಮಕ್ಕಳನ್ನು ಹತೋಟಿಯಲ್ಲಿರ್ತಾರೆ, ಹೇಳಿದಾಗೆ ಇಂಥ ಕೆಲಸ ಮಾಡಬೇಕು, ಇಂಥ ಕೆಲಸ ನೀನು ಮಾಡಲೇಬೇಕಂತ ಹೇಳಿ ಆ ಒಂದು ಶಿಸ್ತು, ಆ ಒಂದು ಅವರ ಮಾತಿಗೆ ಬೆಲೆ ಕೊಡ್ತಾರೆ, ಯಾರು ಕೂಡ ಬೆಲೆ ಕೊಡೋದಿಲ್ಲ. ಅದೇ ರೀತಿ ಮಾಡಿದ ಕೆಲಸವನ್ನು ಪರ್ಫೆಕ್ಟ್, ಇಂಥ ಕೆಲಸ ಮಾಡಬೇಕಂದ್ರೆ ಇಂಥ ಟೈಮ್ನಲ್ಲಿ ಮಾಡಬೇಕಂದ್ರೆ ಫೋನ್ ಮಾಡಿ ಅವರನ್ನು ಕರೆಸಿ ಎಲ್ಲ ಆಯಿತು. ಆ ರೀತಿ ಶಿಸ್ತಿನಿಂದ ಮಾಡಿ ಈ ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಆರ್ಥಿಕ ಸಹಾಯ ದೇವರದಿಂದ ಸಿಗ್ತದೆ, ಫೆಡರೇಷನ್ ಮುಖಾಂತರ ಸರ್ಕಾರದಿಂದ ಸಿಗುತ್ತದೆ ಅಂತ ಹೇಳುವಾಗ ಅದನ್ನು ತೆಗೆದುಕೊಳ್ಳುವ ಒಂದು ಎದೆಗಾರಿಕೆ ಬೇಕು. ತೆಗೆದುಕೊಳ್ಳೋದು ಸಿಗ್ತದಂತ ಪೇಪರ್ನಲ್ಲಿ ಬರ್ತದೆ, ಅಡ್ವರ್ಟೈಸ್ ಎಲ್ಲ ಬರ್ತದೆ, ಆದರೆ ತೆಗೆದುಕೊಳ್ಳುವ ಒಂದು ಚಾಕಚಕ್ಯತೆ ಬೇಕು. ಅದರಲ್ಲೇ ನಿಪುಣರಾದ ಶ್ರೀಮತಿ ಜಾನಕಿ ಟೀಚರ್. ಅದೇ ರೀತಿ ಇನ್ನು ಮುಂದೆ ಈ ಕಟ್ಟಡದಲ್ಲಿ ಅವರು ಮಾಡುವ ವ್ಯವಹಾರ ಯಾವುದುಂಟು ಅದನ್ನು ಎಲ್ಲ ಒಳ್ಳೆ ರೀತಿಯಲ್ಲಿ ದೇವರು ನಡೆಸ್ಕೊಂಡು ಹೋಗಲಿ. ಶ್ರೀ ದೇವಿಯ ಅದೇ ಹತ್ತಿರ ಇರುವ ಶ್ರೀ ವೀರಮಾರುತಿ ಎಲ್ಲ ಶುಭಾಶೀರ್ವಾದ ಸಿಗಲಿ ಅಂತ ಹೇಳಿ ನನ್ನ 2 ಶುಭಾಶಯವನ್ನು ಹೇಳ್ತಾ, 5 ಮಂದಿ ಹಪ್ಪಳ ಮಾರುವವರು, ಅವರು ಯಾಕೆ ಹೇಳಿದ್ದಂದರೆ ಮತ್ತೊಂದು ಅಮೂಲ್ ಮಾರುವವರು.
ಹಪ್ಪಳ ಮಾರುವವರು 1300 ಕೋಟಿಯ ಈಗ ಧನಿಕರಾಗಿದ್ದಾರೆ. ಅಮೂಲ್ ಮಾರುವವರು ಅವರು ತುಂಬ ಧನಿಕರಾಗಿದ್ದಾರೆ. ಅವರು ನಿಮಗೆ ಹೇಳಿದ್ದು, ಯಾಕೆಂದರೆ ನಾನು ಕೂಡ ದಕ್ಕಿಗೆ ಹೋಗ್ತಿದ್ದೆ. ದಕ್ಕಿಗೆ ಹೋಗುವಾಗ ಅಲ್ಲಿ ಕೆಲವು ಜನ, ನನ್ನ ಹೆಸರು ಹೇಳುವುದಿಲ್ಲ, ಒಂದು 5-10 ಸಾವಿರ ರೂಪಾಯಿ ತಗೊಂಡು ಬಂದು ಅದನ್ನು ಕೂಡ ಕೊಡುವುದಿಲ್ಲ. ಬಾಕ್ಸ್ನಲ್ಲಿ ಮೀನು ತೆಗೆದು ಅಲ್ಲಿ ಮಾರಾಟ ಮಾಡಿ ಮತ್ತೆ ಅವರ ಮನೆಗೆ ಹೋಗುವಾಗ ಹಣ ಕೊಡುವುದು. ಅದರಲ್ಲಿ 10,000ದಲ್ಲಿ ಅಚ್ಚಾಂಶ ಒಂದು 10,000 ಲಾಭ ಮಾಡ್ತಾನೆ. ನಮ್ಮ ಮಹಿಳೆಯರಿಗೆ ಮೀನು ಮಾರುವವರಿಗೆ ಯಾಕೆ ಆಗುವುದಿಲ್ಲ ಅದು? ನಮ್ಮ ಮಹಿಳೆಯರು ಒಂದು 4-5 ಜನ ಒಟ್ಟಿಗೆ ಹೋಗಿ ಯಾಕೆ ಆ ವ್ಯಾಪಾರ ಮಾಡಬಾರ್ದು? ನಮಗೆ ಯಾಕೆ ನಾಚಿ? ನಾವು ಮೀನು ಹಿಡಿಯೋವರು. ನನಗೆ ಆಕ್ಸಿಡೆಂಟ್ ಮಾಡಿ ನನಗೆ ಕಾಲಿನಾಗಿ ಆಗುವುದಿಲ್ಲ ಮಾಡಲಿಕ್ಕೆ. ನೀವು ಸಾಧ್ಯ ಇದ್ದವರು ಮಾಡಬೇಕು. ಯಾಕಂದರೆ ಅದಕ್ಕಾಗಿ ಈ ಸಹಕಾರ ಸಂಘದವರು ಅವರಿಗೆ ಸಾಲದ ವ್ಯವಸ್ಥೆ ಕೂಡ ಮಾಡಬೇಕು. ಹಣ ಇಲ್ಲದಿದ್ದರೆ ಈಗ 5-10 ಸಾವಿರ ಇಲ್ಲದವರಿಲ್ಲ, ಅವರಿಗೆ ಸಾಲದ ವ್ಯವಸ್ಥೆ ಕೂಡ ಮಾಡಬೇಕು. ಮತ್ತು ಇಲ್ಲಿ ರಾಣಿ ಹಬ್ಬಕ್ಕನ ವಿಷಯ ಯಶ್ಪಾಲ್ ಸೋಂಡ್ರೆ ಹೇಳಿದರು. ರಾಣಿ ಹಬ್ಬಕ್ಕನ ವಿಷಯ ಯಶ್ಪಾಲ್ ಸೋಂಡ್ರೆ ರಾಣಿ ಹಬ್ಬಕ್ಕ ಹೋರಾಟಗಾರ್ತಿ. ಯಾಕೆಂದರೆ ದೋಣಿಯಲ್ಲಿ ಹೋಗಿ ಕಡವಿನ ಬಾಗಿಲಲ್ಲಂತೆ ಅದು ಕಥೆ ಪ್ರಕಾರ ಅಲ್ಲಿ ಬೆಂಕಿ ಕೊಡ್ತಿದ್ಲು ಅಂತ ಇದು ನಮ್ಮ ಕಥೆಯಲ್ಲಿದೆ. ಆದರೆ ರಾಣಿ ಹಬ್ಬಕ್ಕ ನಮ್ಮ ಮಂಡಲ ಪಂಚಾಯತ್ನಲ್ಲಿ ಈ ಸರ್ಕಲ್ಗೆ ರಾಣಿ ಹಬ್ಬಕ್ಕ ಅಂತ ಹೆಸರು ಇಡುವಂಥ ನಮ್ಮ ಒಂದು ಪಕ್ಷದವರು ನಾವು 49 ಮಂದಿ ಇದ್ದೇವೆ. ನಾವು ಅದರಲ್ಲಿ 10 ಮಂದಿ. ಆಗ ನನಗೊಂದು ಸ್ಥಾನ ಇದ್ದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ನಾನೇ ಆಗಿದ್ದೆ. ಆಗ ರಾಣಿ ಹಬ್ಬಕ್ಕಳು ಮರಕಾಲ್ದಿ ಅಂತ ಮೀನು ಹಿಡಿಯುವ ಹೆಂಗಸ ಅಂತ ಕೆಲವು ಜನ ಎಗೇಸ್ಟ್ ಮಾಡಿದ್ದಾರೆ. ರಾಣಿ ಹಬ್ಬಕ್ಕ ನಮ್ಮ ಜಾತಿಯ ಹೆಂಗಸಲ್ಲ, ಜೈನ್. ಆದರೂ ಕೂಡ ಆವತ್ತು ರಾಣಿ ಹಬ್ಬಕ್ಕನ ಸಹ ಇಡಬಾರ್ದಂತ ಒಂದು ಬೇರೆ ಬಾಕಿ ಎಲ್ಲ ಪಾರ್ಟಿಯವರು ಇಡಬಾರ್ದು. ಅದಕ್ಕೆ ದರ್ಗಾ ಸರ್ಕಲ್ ಇಡಬೇಕು, ಸಮರ್ಶಾನ್ ಸರ್ಕಲ್ ಇರಬೇಕು, ಬರಕ ಸರ್ಕಲ್ ಇರಬೇಕು, ಇಂಥ ಕೆಲವು ಹೆಸರಲ್ಲಿತ್ತು. ಆದರೆ ನಾವು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದರಿಂದ ಪಟ್ಟು ಬಿಡದೆ ಅದಕ್ಕೆ ರಾಣಿ ಹಬ್ಬಕ್ಕ ಸರ್ಕಲ್ ಅಂತ ನಮ್ಮ ಕಾಲದಲ್ಲಿ ಆದದ್ದು. ಆದ್ದರಿಂದ ಈಗ ಚನ್ನಮರ ರಸ್ತೆ ಕೂಡ ಆಯಿತು. ಆದ್ದರಿಂದ ನಮ್ಮವರು, ನಮ್ಮ ಮಹಿಳೆಯರು ವೀರರು, ಯಾವಾಗಲೂ ವೀರರು. ಯಾಕೆಂದರೆ ಒಂದು ಸಂದರ್ಭದಲ್ಲಿ ಒಂದು 10 ವರ್ಷದ ಮುಂಚೆ ನಮ್ಮ ಮಹಿಳೆಯರ ವೀರಾವೇಶ ನಾನು ಸ್ವತಃ ನೋಡಿದ್ದೇನೆ. ನಾನು ನಿಂತಿದ್ದೇನೆ ಅಲ್ಲಿ, ಇವರೆಲ್ಲ ಒಂದು ಕಡೆ ಹೋಗಿ ಹಾಗೆ ಮನೆಯಲ್ಲಿ ಬಂದರು. ಅದು ಧೈರ್ಯ. ಅದು ವಾಟ್ಸಪ್ನಲ್ಲಿ ವಿದೇಶಕ್ಕೆ ಕೂಡ ಹೋಗಿದೆ ನಮ್ಮ ಮಹಿಳೆಯರ ಬಗ್ಗೆ. ವಿದೇಶಕ್ಕೆ ಕೂಡ ಹೋಗಿ ವಿದೇಶದಿಂದ ಫೋನ್ ಕರೆಗಳು ಬರ್ತಿದ್ದವು, ಏನಾಗಿದೆ ಉಳ್ಳಾಲದಲ್ಲಿ ಅಂತ. ಆ ರೀತಿ ನಾವು ವ್ಯಾಪಾರ ಮಾಡುವಾಗಲಾಗಿ ನಾವು ಮೀನಿನ ವ್ಯಾಪಾರ ಅಂತ ಹೆದರಬಾರ್ದು. ನೀವು 5-10 ಮಂದಿ ಒಟ್ಟಾಗಿ ವ್ಯಾಪಾರ ಮಾಡಿ ನಮ್ಮ ಭರತ್ ಕುಮಾರ್ ಹೇಳಿದಾಗೆ ಆ ಹಪ್ಪಳದ ವ್ಯಾಪಾರಿಯಾಗಿ ನೀವು ಅಭಿವೃದ್ಧಿ ಆಗಬೇಕು ನಮ್ಮ ಮಹಿಳೆಯರು. ಅದರೊಟ್ಟಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅದರೊಟ್ಟಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಮ್ಮ ಬಂಗಾರ ಹಣ ಕದ್ದುಕೊಳ್ತಾರೆ ಇಟ್ಟರು, ವಿದ್ಯಾಭ್ಯಾಸವನ್ನು ಯಾರು ಕೂಡ ಕದ್ದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಅದು ಇನ್ನೂ ಹೆಚ್ಚು ಮಾತಾಡಲಿಕ್ಕಿಲ್ಲ, ಅಧ್ಯಕ್ಷರಿದ್ದಾರೆ. ಇಷ್ಟು ಹೇಳಿ ಈ ನಮ್ಮ ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘ ನಮ್ಮ ಭರತ್ ಕುಮಾರ್ ಹೇಳಿದಾಗೆ ಒಂದು ಕಟ್ಟಡ ನಮ್ಮ ಎದುರಲ್ಲಿಂಟು. ಆ ಕಟ್ಟಡಕ್ಕೆ ಎದುರಾಗಿ ನಮ್ಮದೊಂದು ಕಟ್ಟಡ ಆಯಿತು. ಇದೊಂದು ಸಂತೋಷ ನಮಗೆ. ಯಾಕೆಂದರೆ ಬೇರೆಯವರು ಕೂಡ ಈಗ ಬೇರೆ ಕಡೆಯವರು ಕೂಡ ಮೀನು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ. ಅದರಲ್ಲಿ ಅಷ್ಟು ಆದಾಯ ಉಂಟು ನಮಗೆ ಗೊತ್ತಿಲ್ಲ. ಮತ್ತು ನಮ್ಮ ಉಪನಿರ್ದೇಶಕರಾಗಿದ್ದ ಸುರೇಶ್ ಕುಮಾರ್ ಅವರನ್ನು ಎಷ್ಟು ಹೊಗಳಿದ್ದರೂ ನಮಗೆ ಸಂತೋಷ. ಯಾಕೆಂದರೆ ವಿಸಿಬಿಲಿಟಿ ಕೊಡುವಂಥ ವಿಷಯದಲ್ಲಿ ವಿಸಿಬಿಲಿಟಿ ಇಲ್ಲದಿದ್ದರೆ ವೋಟ್ ಮಾಡಲಿಕ್ಕೆ ಆಗುವುದಿಲ್ಲ. ಅವರು ನಮ್ಮವರಿಗೆ ಹೆಚ್ಚಿನವರಿಗೆ ವಿಸಿಬಿಲಿಟಿ ಕೊಟ್ಟಿದ್ದವರು ಇರುವಾಗ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ಥಾಪಕ ಸದಸ್ಯರು ಶ್ರೀಮತಿ ವತ್ಸಲ. ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದೆವು. ನಾರಾಯಣಿ ಮತ್ತು ಮೀನಾಕ್ಷಿಯನ್ನು ಸೆಕ್ರೆಟರಿ ಮಾಡಿ, ನಾರಾಯಣಿ ನಿಜವಾಗಿ ಅವರು JDS ಎಲ್ಲ ಆಗಿದೆ, ಅವರು ಸರ್ಕಾರದ ಹುದ್ದೆಯಲ್ಲಿ ಇರುತ್ತಿದ್ದರೆ ಇವತ್ತೊಂದು ಸುರೇಶ್ ಕುಮಾರ್ ಅವರ ಹಾಗೆ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ಅವರು ಮುಟ್ಟಿದ್ರು. ಆದರೆ ಅವರ ಮನೆಯವರವರನ್ನು ಕಳಿಸಿದ ಕಾರಣ ಅವರು ಇಲ್ಲಿಯೇ ಉಳಿಯುವಂತಾಯಿತು. ಹಾಗೆ ಅವರ ಒಂದು ಅಂದರೆ ಬಹಳ ನಾವು ನೆನೆಸಲಿಕ್ಕಿಲ್ಲ, ಅವರು ಬಹಳ ಒಂದು ಕಡಿಮೆ ವೇತನದಲ್ಲಿ ಗೌರವಧನದಲ್ಲಿ ಈ ಸೊಸೈಟಿಯನ್ನು ಮುನ್ನಡೆಸಿಕೊಂಡು ಹೋದ ಕಾರಣ ಈ ಸೊಸೈಟಿ ಇವತ್ತು ಈ ಹಂತಕ್ಕೆ ಬಂದು ಮುಟ್ಟಿದೆ ಎಂದು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ಪಡಿತರ ಮಾರಾಟ ಅದರಲ್ಲಿಯೂ ಕೂಡ ನಮಗೆ ಲಾಸ್. ನಮ್ಮ ಜನರು
ಬೆಳಿಗ್ಗೆ ಹೋಗ್ತಾರೆ ಮೀನು ಮಾರಲಿಕ್ಕೆ, ಸಂಜೆ ಬರ್ತಾರೆ. ನಮಗೆ ಒಂದು ರೂಲ್ಸ್ ಇದೆ, ಇಷ್ಟು ತಾರೀಕಿನಿಂದ ಇಷ್ಟು ತಾರೀಕಿನ ಒಳಗೆ ಪಡಿತರ ಕೊಟ್ಟು ಮುಗಿಸಬೇಕು. ಇವರು ಬಂದಾಗ ಇವರು ಆ ಡೇಟನ್ನು ಮುಗಿಸಿ ಬರ್ತಾರೆ. ಮುಗಿಸಿ ಬಂದಾಗ ಹೇಳೋದು, ಇವತ್ತು ಬರಲಿಕ್ಕಾಗಲಿಲ್ಲ, ಇವತ್ತು ಬರುವಾಗ ಕತ್ತಲೆ ಆಯಿತು, ಇವತ್ತು ಬರುವಾಗ ರಾತ್ರಿ ಆಯಿತು, ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ. ಆದರೆ ಇಲ್ಲಿ ನಮ್ಮ ಕಷ್ಟ, ನಮಗೆ ಅದರ ಲೆಕ್ಕಾಚಾರ ಮಾಡಿ ನಮ್ಮ ಆಹಾರ ಇಲಾಖೆಗೆ ನಾವು ಅದನ್ನು ಕಳಿಸಬೇಕು. ಆದ್ದರಿಂದ ಅವರಿಗೆ ನಿಜವಾಗಿ ಆ ಸದಸ್ಯರಲ್ಲಿ ಏನು ಬಂದಿದೆ ಅಂತ ಹೇಳಿದರೆ, ಈ ಪಡಿತರವೇ ಬೇಡ ನಮಗೆ, ನಾವು ನಷ್ಟದಲ್ಲಿ ಇದನ್ನು ಯಾಕೆ ನಡೆಸಬೇಕು, ಯಾಕೆ ಇಷ್ಟು ಕಷ್ಟಪಡಬೇಕು, ಅದರ ಮೇಲೆ ಅವರಿಗೆ ಹಾಕಿ ಕೊಟ್ಟಿದ್ದಾರೆ, ನಮಗೆ ಹಾಕಿ ಕೊಡಲಿಲ್ಲ ಅಂತ ಕೆಲವು ದೂರುಗಳು ಕೂಡ ಬಂದಿದೆ. ಆದರೂ ಕೂಡ ಇದನ್ನು ಉಳಿಸಿಕೊಂಡು ನಾವು ಇಷ್ಟರ ತನಕ ಇದನ್ನು ಉಳಿಸಿಕೊಂಡು ಬಂದಿದ್ದೇವೆ. ಹಾಗೆ ನಮಗೆ ಸರ್ಕಾರದಿಂದ ನಮ್ಮ ಜಿಲ್ಲೆಯಲ್ಲಿ 2 ಸೊಸೈಟಿಗೆ ಮಾತ್ರ ಈ ಅನುದಾನ ಸಿಕ್ಕಿದ್ದು. ಒಂದು ಮೊಗವೀರ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘ, ಮತ್ತೊಂದು ಸಸಿ ಇತ್ಲು. ಆಗ ನಮ್ಮಲ್ಲಿ ಒಂದು ಚರ್ಚೆ ಆಯಿತು, ಏನು ಮಾಡುವ, ಸರ್ಕಾರ 7.5 ಲಕ್ಷ ರೂಪಾಯಿ ಕೊಡ್ತದೆ, ಯಾಕೆ ಬಿಡುವುದು, ಇಷ್ಟು ಹಣ ಕೊಡುವಾಗ ನಾವು ಇದನ್ನೊಂದು ಮಾಡದಿದ್ದರೆ ನಮ್ಮನ್ನು ಮೂರ್ಖರಂತ ಹೇಳುವರು. ಟೀಚರ್ ಹೇಗೆ ಮಾಡೋದು, 7.5 ಲಕ್ಷ ರೂಪಾಯಿಯಲ್ಲಿ ನಮಗೆ ಆಗ್ತದಾ ಅಂತ ಈ ರೀತಿಯ ಒಂದು ಭರವಸೆ ಇಲ್ಲದ ಮಾತುಗಳೇ ನಮಗೆ ಕೇಳಿಕೆ ಬರುವಾಗ ನಮಗೆ ಕೂಡ ಒಂದು ಹೆದರಿಕೆ ಆಯಿತು ಹೋಗುವಾಗ, ಮುಂದೆ ಹೋಗಲಿಕ್ಕೆ. ಆ ನಂತರ ದೇವರಿದ್ದಾರೆ, ನಾವಿದಕ್ಕೆ ಹೆಜ್ಜೆ ಇಡುವ, ಸರ್ಕಾರದಿಂದ ಸಿಕ್ಕಿದ್ದನ್ನು ನಾವು ಖಂಡಿತವಾಗಿಯೂ ಬಿಡುವುದು ಬೇಡ, ದೇವರು ಇಟ್ಟಾಗೆ ಆಗ್ತದಂತ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಇದಕ್ಕೆ ಕೈ ಹಾಕಿ ಈ ಕಟ್ಟಳೆ ಎದ್ದು ನಿಲ್ಲುವ ಹಾಗೆ ಮಾಡಿದ್ದೇವೆ. ಅಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಮ್ಮ ನಿತಿನ್ ರಾಜನ್ನು ನಾವು ಕರೆದು, ಅವರು ನಮ್ಮ ಸ್ಟೂಡೆಂಟ್, ಆದರೆ ನಮ್ಮಲ್ಲಿ ಅದೇ ಸಾಲಿಗೆ ನಾನು ಟೀಚರ್, ಅವರು ಸ್ಟೂಡೆಂಟ್ ಅಂತ ಅದೇ ಸಾಲಿಗೆಯಲ್ಲಿದ್ದಾರೆ ಅವರು. ಆದ್ದರಿಂದ ಟೀಚರ ಮಾತನ್ನು ಅಲ್ಲಗಳಿಲಿಕ್ಕೂ ಆಗುವುದಿಲ್ಲ. ಏನು ಮಾಡೋದು, ನನಗೆ ಸಿಗುವಂಥ ಹಣಕ್ಕೆ ಕೋತ ಕೂಡ ಆಗಬಹುದಂತ ಆ ಒಂದು ದೃಷ್ಟಿ ಕೂಡ ಇರಲಿಲ್ಲ. ಟೀಚರ್ ನೀವು ಮಾಡಿ, ಇದನ್ನು ಮಾಡಿ, ಕೆಲಸ ಕಾರ್ಯಗಳೆಲ್ಲ ಅರ್ಧದಲ್ಲಿ ನಿಲ್ಲುವಾಗ ಟೀಚರ್ ಅದಕ್ಕೆ ಹಣ ಉಂಟಾ, ಟೀಚರ್ ಇದಕ್ಕೆ ಹಣ ಉಂಟಾ, ನನ್ನ ಹಣ ನಿಮಗೆ, ನೀವು ಏನು ಬೇಸರ ಮಾಡಬೇಡಿ, ಮತ್ತೆ ನೋಡುವ, ಮತ್ತು ಸ್ವಲ್ಪ ಅವರಿಗೆ ಇಷ್ಟು ಒಂದು ಕಟ್ಟಡ ಬಿಟ್ಟು ಕೊಡುವಾಗ ಅವರಿಗೆ ಸ್ವಲ್ಪ ಒಂದು ಸಣ್ಣ ಕ್ರಮದಲ್ಲೇ ಮಾಡಿ, ದೊಡ್ಡ ಕ್ರಮ ಬೇಡ. ಅವರ ಆ ಒಂದು ಪ್ರೋತ್ಸಾಹದಿಂದ ಮತ್ತು ಅವರ ಒಂದು ಮುತುವರ್ಜಿಯಿಂದ ಏನೂ ಫಲಾಪೇಕ್ಷೆ ಇಲ್ಲದೆ ನಿತಿನ್ ರಾಜ್ ಅವರ ಒಂದು ಪ್ರಾಮಾಣಿಕ ಒಂದು ಸೇವೆಯಿಂದ ಈ ಕಟ್ಟಡ ಇವತ್ತು ಎದ್ದು ನಿಂತಿದೆ. ಶ್ರೀಮತಿ ಜಾನಕಿ ಪುತ್ರನ್ ಇವರು ನಮ್ಮ ಸಂಘದ ಅಧ್ಯಕ್ಷೆಯಾಗಿ 10 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಸಂಘದ ಸರ್ವತೋಮುಖ ಅಭಿವೃದ್ಧಿಗಾಗಿ ತುಂಬ ಶ್ರಮವನ್ನು ವಹಿಸಿರುತ್ತಾರೆ. ಇವರಿಗೆ ನಮ್ಮ ಸಂಘದ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಸದಸ್ಯರ ಪರವಾಗಿ ಧನ್ಯವಾದಗಳು.